ಹಳ್ಳಿ ಫೈಟ್ ಗ್ರಾಮ ಪಂಚಾಯತ್ ಚುನಾವಣೆದ ಮತ ಎಣಿಕೆ ಬುಧವಾರ ಕಾಂಡೆರ್ದೆ ಶುರುವಾದ ನಿಧಾನಗತಿಟ್ಟು ಸಾಗಿದು ರಾತ್ರಿ ಮುಟ್ಟಲ ದುಂಬರಿದಳು. ಬ್ಯಾಲೆಟ್ ಪೇಪರ್ ವೋಟಿಂಗ್ ಆಯ್ನೆರ್ದಾತ್ರ ಎಣಿಕೆದ ಬೇಲೆಲ ಪರಿಶೀಲನೆ ಲೆಕ್ಕಾಚಾರದ ಬೇಲೆಲು ಬಾರಿ ಸೂಕ್ಷ್ಮಡು ನಿಧಾನಗತಿಟೆ ಅವೊಂದುಂಡು. ಕೆಲವೊಂಜಿ ಕಡೆಟ್ ವಿಜಯದ ಅಂತರಲ ಬಾರಿ ಕಡಿಮೆ, ಒಂಜಿ ಮತ ರಡ್ಡು ಮತ, ಕೆಲವೊಂಜಿ ಕಡೆಟ್ ಸರಾಸರಿತ ಸಮಬಲ ಇಂಚ ಮತ ಇತ್ತಿನವಲು ಫಲಿತಾಂಶದ ಘೋಷಣೆಲ ವಿಳಂಬ ಅವೊಂದುಂಡು. ಹರೇಕಳ ಗ್ರಾಮದ ರಡ್ಡನೇ ವಾರ್ಡ್ ಕಾಂಗ್ರೆಸ್ ಬೆಂಬಲಿತ ನುಸ್ರತ್ ಬೊಕ SDPI ಬೆಂಬಲಿತ ರೆಹನಾ ಸಮಬಲ ಸಾಧಿಸಾದು ಅಕೆರಿಗೂ ಪರಸ್ಪರ ಒಪ್ಪಿಗೆಡು ನಾಣ್ಯ ಚಿಮ್ಮುಗೆಡು SDPI ಬೆಂಬಲಿತ ರೆಹನಾ ವಿಜಯಿಯಾದ ಘೋಷಣೆ ಆತೇರು. ತಲಪಾಡಿ ಗ್ರಾಮ ಪಂಚಾಯತ್ 13 ಸ್ಥಾನ ಪಡೆದು BJP ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರಕ್ಕೆ ಬೈದೇರು. ಆಂಡ ವಿಶೇಷ ಪಂಡ ಕಾಂಗ್ರೆಸ್ ಪ್ರಾಬಲ್ಯದ ಈ ಕ್ಷೇತ್ರ ಈ ಸರ್ತಿ SDPI ಬೆಂಬಲಿತ 10 ಅಭ್ಯರ್ಥಿಗಳು ವಿಜಯ ಸಾಧಿಸಾದು ಅಚ್ಚರಿತ ಫಲಿತಾಂಶಕ್ಕೆ ಕಾರಣ ಆತೇರು. ಮುನ್ನೂರು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಒರ್ಬ ಅಭ್ಯರ್ಥಿಗಳು CPIM ಬೆಂಬಲಿತ ಮೂಜಿ ಅಭ್ಯರ್ಥಿಗಳು ಗೆಂದುನ ಮೂಲಕ ಅಧಿಕಾರ ಪತ್ತುನ ನಿರೀಕ್ಷೆಡು ಉಳ್ಳೇರು. BJP ಬೆಂಬಲಿತರು 9 ಸ್ಥಾನ, SDPI ಬೆಂಬಲಿತ 1 ಸ್ಥಾನ, ಪಕ್ಷೇತರರು 1 ಸ್ಥಾನ ಪಡೆತೇರು. ಮುನ್ನೂರು ಪಂಚಾಯತಿಯಲ್ಲಿ ನಾನು ಮುನ್ನೂರು ಪಂಚಾಯತಿ 7ನೇ ವಾರ್ಡ್ನ ಹಸನಬ್ಬ 3ನೇ ಬಾರಿ ಆಯ್ಕೆಯಾಗಿ ಬಂದಿದ್ದೇನೆ. ಈಗ ನಮಗೆ 9 ಸೀಟು ಬಂದಿದೆ. ಇದು ನಾವು ನಮ್ಮ ವೋಟರ್ಸ್ ಮತ್ತು ನಮ್ಮ ಕಾರ್ಯಕರ್ತರಿಂದ ನಾವು 3 ಬಾರಿ ಆಯ್ಕೆಯಾಗಿ ಬಂದಿದ್ದೇವೆ, ನಾನು ಮತ್ತು ನನ್ನ ಸಂಗಡಿಗರು. ಅದಕ್ಕೆ ನಾವು ತುಂಬ ಸಂತೋಷವಾಗುತ್ತಾ ಇದೆ. ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಎಲ್ಲರಿಗೆ ಮುನ್ನೂರು ಗ್ರಾಮದ 7ನೇ ವಾರ್ಡಿನ ವಿಲ್ಫ್ರೆಡ್ ಡಿಸೋಜ 3ನೇ ಬಾರಿ ಪ್ರಥಮ ಬಹುಮತದಿಂದ ನಾನು ವಿನ್ನಾಗಿ ಬಂದಿದ್ದೇನೆ. ಎಷ್ಟು ಅಡಚಣೆ ಇದ್ದರೂ ಕೂಡ ನಮ್ಮ ಕಾರ್ಯಕರ್ತರು 7ನೇ ವಾರ್ಡಿನ ಮತದಾರ ಬಾಂಧವರು ಅವರು ತಮ್ಮನ್ನು ಆದಷ್ಟು ಜಾಸ್ತಿ ಮತದಾನ ಕೊಟ್ಟು ನನ್ನನ್ನು ಚುನಾಯಿಸಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಇಡೀ 7ನೇ ವಾರ್ಡಿನ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಪರವಾಗಿ ಮತಯಾಚನೆ ಮಾಡಿದ್ದಕ್ಕೆ, ಆದರೂ ಅವರು ನನ್ನನ್ನು ಅತ್ಯಂತ ನನ್ನ ಸಂಗಡಿಗರನ್ನು 4 ಜನನ ಹಸನಬ್ಬ, ವಿಲ್ಫ್ರೆಡ್ ಡಿಸೋಜ, ಪುಷ್ಪಾಂಚನ್, ಜಮೀಲವನ್ನು ಬಹುಮತದಿಂದ ನಮ್ಮನ್ನು ವಿನ್ ಮಾಡಿ ಕಳಿಸಿದ್ದಾರೆ. ನಾನು ಅವರಿಗೆ ಕೃತಜ್ಞತೆ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನರಿಂಗಾಣ ಗ್ರಾಮ ಪಂಚಾಯತ್ 17ಕ್ಕೆ 17 ಸ್ಥಾನಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇರಾ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ 13 ಸ್ಥಾನ, BJP ಬೆಂಬಲಿತರು 6 ಸ್ಥಾನ ಪಡೆತೇರು. ಮುಲ್ಪ ಕಾಂಗ್ರೆಸ್ ಬೆಂಬಲಿತರು ಪೆರಪ ಅಧಿಕಾರಕ್ಕೆ ಬೈತೇರು. ಅಂಬ್ಲಮಗರಡು ಕಾಂಗ್ರೆಸ್ ಬೆಂಬಲಿತರು 11 ಸ್ಥಾನ ಪಡೆದು ಅಧಿಕಾರಕ್ಕೆ ಏರ್ದರು. BJP ಬೆಂಬಲಿತರು 2 ಸ್ಥಾನಕ್ಕೆ ತೃಪ್ತಿ ಪಡೆತೇರು. ಪಜೀರು ಗ್ರಾಮ ಪಂಚಾಯತ್ದ 17 ಸ್ಥಾನಲೆಡು ಕಾಂಗ್ರೆಸ್ ಬೆಂಬಲಿತರು 16 ಸ್ಥಾನ, SDPI ಬೆಂಬಲಿತರು 4 ಸ್ಥಾನ ಬೊಕ 1 ಸ್ಥಾನಕ್ಕೆ BJP ಬೆಂಬಲಿತರು ಅವಿರೋಧವಾದ ಆಯ್ಕೆ ಆತೇರು. ಗೆಂದಿನ ಪ್ರಮುಖರೆಡು ಕಿನ್ಯ ಗ್ರಾಮ ಪಂಚಾಯತ್ದ ಮಾಜಿ ಉಪಾಧ್ಯಕ್ಷರು ಸಿರಾಜ್ ಕಿನ್ಯ, ಫಾರೂಕ್ ಕಿನ್ಯ, ಇರಾ ಗ್ರಾಮ ಪಂಚಾಯತ್ದ ಮಾಜಿ ಅಧ್ಯಕ್ಷರು ರಜಾಕ್ ಕುಕ್ಕಾಜೆ, ಮುನ್ನೂರು ಗ್ರಾಮ ಪಂಚಾಯತ್ದ BJP ಬೆಂಬಲಿತರು ಮಾಜಿ ಸದಸ್ಯರು ಬಾಬು ಶೆಟ್ರು, ಬಟ್ಟೆದಡಿತ CPIM ಬೆಂಬಲಿತರು ಮಹಾಬಲ ಬಟ್ಟೆದಡಿ, ಕೋಣಾಜೆ ಗ್ರಾಮ ಪಂಚಾಯತ್ದ ಮಾಜಿ ಅಧ್ಯಕ್ಷರು ನಜರ್ ಶಾ ಪಟ್ಟೋರಿ ಇಂಚ ರಾತ್ರಿ ಮುಟ್ಟಲ ಫಲಿತಾಂಶಗಳು ಬರೋದೇ ಉಂಟು. ಮತದಾರ ಬಾಂಧವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುವ ಮುಖಾಂತರ ಕೊಣಾಜೆ ಗ್ರಾಮ ಪಂಚಾಯತ್ಗೆ
ಸತತ 4 ಬಾರಿಗೆ ನನ್ನನ್ನು ಆರಿಸಿ ಕಳಿಸಿದಂಥ ಜನರಿಗೆ ನನ್ನ ಈ ವಿಜಯವನ್ನು ಸಮರ್ಪಿಸ್ತಾ ಇದ್ದೇನೆ. ನಿಜವಾಗಲೂ ಗ್ರಾಮ ಮಟ್ಟದಲ್ಲಿ ಪಕ್ಷ ಅಥವಾ ಬೇರೆ ಯಾವುದೇ ರೀತಿಯ ಚುನಾವಣೆ ನಡೆಯುವುದಿಲ್ಲ. ವ್ಯಕ್ತಿಯನ್ನು ನೋಡಿ ಜನರು ಆರಿಸ್ತಾರೆ ಎನ್ನುವುದಕ್ಕೆ ನಾವೆಲ್ಲರೂ ಇವತ್ತಿನ ರಿಸಲ್ಟನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಕಳೆದ 4 ಬಾರಿ ಪಂಚಾಯತಿಗೆ ಸದಸ್ಯನಾಗಿ, 1 ಬಾರಿಗೆ ಪಂಚಾಯತಿಗೆ ಅಧ್ಯಕ್ಷರಾಗಿ, ಕೊಣಾಜೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ನಾಯಕರುಗಳು, ಅದೇ ರೀತಿ ನಮ್ಮ ಕ್ಷೇತ್ರದ ಜನರು, ಕೊಣಾಜೆ ಗ್ರಾಮದ ಜನರು ಆಶೀರ್ವಾದ ಮಾಡಿದ್ರಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಎಲ್ಲ ಜಾತಿ ಧರ್ಮ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಅಭಿವೃದ್ಧಿಯಲ್ಲಿ ತಾರತಮ್ಯ ಮಾಡದೆ ಎಲ್ಲರನ್ನು ಒಟ್ಟಾಗಿ ಕರೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಅದೇ ರೀತಿ ನನ್ನ ಜೊತೆಯಲ್ಲಿ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿಯವರ ಮಗ ಸಿದ್ಧಾರ್ಥ ಶೆಟ್ಟಿ ಕೂಡ ಇವತ್ತು ಜಯವನ್ನು ಗಳಿಸಿದ್ದಾರೆ. ಅವರು ಕೂಡ ಯುವ ನಾಯಕರು. ಪ್ರಥಮ ಬಾರಿಗೆ ಪ್ರಥಮ ಅಗ್ನಿ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕೊಣಾಜೆ ಗ್ರಾಮದಲ್ಲಿ ಸಾಧಾರಣ 29 ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ 12 ಸ್ಥಾನವನ್ನು ಈಗಾಗಲೇ ಗೆದ್ದುಕೊಂಡಿದೆ. ಅದೇ ರೀತಿ 14 ಸ್ಥಾನವನ್ನು BJP ಮತ್ತು 3 ಸ್ಥಾನವನ್ನು SDPI ಪಡೆಯುವ ಮುಖಾಂತರ ಅತಂತ್ರ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಖಂಡಿತವಾಗಲೂ ಉತ್ತಮವಾದಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ರಾಜಕೀಯ ಜೀವನದಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ನಮ್ಮ ಎಲ್ಲ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತದಾನವನ್ನು ಮಾಡಿದಂಥ ಮತದಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಿನ್ಯ ಗ್ರಾಮ ಪಂಚಾಯತಿಗೆ ನಡೆದ ಚುನಾವಣೆಯಲ್ಲಿ ನಮ್ಮನ್ನು ಮತದಾರರು ಮತ್ತು ಕಿನ್ಯ ನಾಗರಿಕರು 4ನೇ ಬಾರಿಗೆ ಅತ್ಯಧಿಕ ಬಹುಮತದಿಂದ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ನಾವು ಈ 4ನೇ ಬಾರಿ ಗೆಲುವಿಗೆ ಪ್ರಮುಖ ಕಾರಣರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ UT ಖಾದರ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ಊರಿನ ಹಿರಿಯ ಕಿರಿಯರು ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಗೆಳೆಯರ ಪರಿಶ್ರಮದಿಂದ ನಮ್ಮನ್ನು ಅತ್ಯಧಿಕ ಬಹುಮತದಿಂದ ಸುಮಾರು 954 ಮತ ಚಲಾವಣೆಯಾದಲ್ಲಿ 710 ಮತವನ್ನು ನನಗೆ ಕೊಟ್ಟು ನನ್ನನ್ನು 4ನೇ ಬಾರಿಗೆ ಪಂಚಾಯತಿಗೆ ಆಯ್ಕೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ 5 ವರ್ಷದಲ್ಲಿ ನೀವು ನನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ನಿಮ್ಮೆಲ್ಲರ ಸಹಕಾರದೊಂದಿಗೆ ಗ್ರಾಮದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ಈಗ ತಾನೇ ಈ ಕ್ಷೇತ್ರದಲ್ಲಿ ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಬಹುಮತ ಬರುವ ನಿರೀಕ್ಷೆ ಇದೆ. ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಸದಸ್ಯರನ್ನು ಒಗ್ಗೂಡಿಸಿ ಎಲ್ಲ ನಾಗರಿಕರು ಮತ್ತು ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮವನ್ನು ಉತ್ತಮ ಅಭಿವೃದ್ಧಿ ಕಡೆಗೆ ಕೊಂಡು ಈ ಮೂಲಕ ಭರವಸೆ ನೀಟ್ಟು ಈ ಜಾಗದ ದೈವದೇವರನ್ನು ಮನಸರಣೆ ಅಂತಂದು ಎಂಗಳಿಗೆ ಓಟು ಗುಂತದ ನೆಟ್ಟು ಪುರ್ಲು ಎಂಕಲೆಗೆ ಪ್ರೀತಿ ದೀದ ಮತದಾನ ಮಂತನ ಮಾತೆರೆಗಳ ನಾನು ಪ್ರೀತಿ ಪೂರ್ವಕವಾದ ಧನ್ಯವಾದ ಕೊರೋಂಗಿಲ್ಲ. ಒಂದು ಮೂಜಿನೇ ಸರ್ತಿದ ಓಟು ಗುಂತಿನ ಮೂಜಿನೇ ಸರ್ತಿದೆಲ್ಲ ಎಡ್ಡೆ ಓಟು ಕೊಡ್ದೆ ನನಗೆ ಗೆಲ್ಪದ ಕೊರ್ನಾಕಲೆಗೆ ಏನು ಅಭಿನಂದನೆ ಕೊರೊಂದು ನನ್ನ ಆತು ಕೆಲಸ ಮನ್ಪಾವನಂಜಿ ಭಾಗ್ಯ ಹಿಂಗೆ ತಿಕ್ಕಡ ಬಂತ ಆಸೆನ ದಿವೊಂದು ಪಂಚಾಯತಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ 19 ಗ್ರಾಮ ಪಂಚಾಯತಿಗೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಿದಂಥ ಎಲ್ಲ ಮತದಾರರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆ ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ. ಯಾಕಂತೇಳಿದ್ರೆ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು BJP ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಈ ಮೂಲಕವಾಗಿ ಅವರಿಗೆ ಅಭಿನಂದನೆ ಹಾಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಂತೋಷ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಕೊಣಾಜೆ ಗ್ರಾಮ ಪಂಚಾಯತನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅತ್ಯಂತ ಅವಿರತವಾಗಿ ಶ್ರಮಿಸಿ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರುವಲ್ಲಿ ಬಹಳ ಪರಿಶ್ರಮ ಪಟ್ಟಂಥ ಕೊಣಾಜೆ ಗ್ರಾಮ ಪಂಚಾಯತ್ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಹೃದಯ ತುಂಬಿದಂಥ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರೊಂದಿಗೆ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಬೆಂಬಲಿಸಿದಂಥ ಎಲ್ಲ ಮತದಾರರ ಬಾಂಧವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ
ಮತ ಯಾಚಿಸಲಿಕ್ಕೆ ಬಂದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ದಕ್ಷಿಣದ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮಂಡಲದ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಪೊರೇಟರ್ಗಳಿಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆ ಈ ಮೂಲಕವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಉಸ್ತುವಾರಿ ಮಂತ್ರಿಗಳಾದಂಥ ರಾಜ್ಯಾಧ್ಯಕ್ಷರಾದಂಥ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದರೊಂದಿಗೆ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಅದರೊಂದಿಗೆ ನಮ್ಮ ಮಂಗಳೂರಿನ ಸಂತೋಷ್ ಕುಮಾರ್ ಬೋಳಿಯರವರು ಕೂಡ ನಮ್ಮ ನಿಗಮದ ಅಧ್ಯಕ್ಷರಾಗಿದ್ದು ಕೂಡ ಎಲ್ಲ ತನ್ನ ಸಮಯವನ್ನು ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯಗಳಿಗೆ ಮೀಸಲಿಟ್ಟಿದ್ದು. ಅದರೊಂದಿಗೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಕೂಡ ತಮ್ಮ ಸಮಯವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡಿ ಅವಿರತವಾಗಿ ಕೆಲಸ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಕಾರಣರಾಗಿದ್ದಾರೆ. ಅದರೊಂದಿಗೆ ತಳಮಟ್ಟದ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಕೆಲಸ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಿ ಅವರಿಗೆ ಅಭಿನಂದನೆಯನ್ನು ಹಾಗೂ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಎಲ್ಲ ಕಾರ್ಯಕರ್ತರೊಂದಿಗೆ ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಧನಲಕ್ಷ್ಮಿ ಗಟ್ಟಿ ಅವರು ಅದರೊಂದಿಗೆ ಅವರ ತಂಡ ಮತ್ತು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಉಸ್ತುವಾರಿ ಕೊಟ್ಟಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಕುಮಾರ್ ಕುಂಪಲ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅದರೊಂದಿಗೆ ಹೊನಾಜೆ ಗ್ರಾಮ ಪಂಚಾಯತಿನ ಜವಾಬ್ದಾರಿ ಕೊಟ್ಟಂಥ ನಮ್ಮ ಪುರುಷೋತ್ತಮ ಗಟ್ಟಿ ಮತ್ತು ರವಿಶಂಕರ್ ಸೋಮೇಶ್ವರ್ ಅವರು ಅತ್ಯಂತ ಹುರುಪಿನಿಂದ ಕೆಲಸ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತೆಕ್ಕಿಗೆ ಹೊನಾಜೆ ಗ್ರಾಮ ಪಂಚಾಯತ್ ತರುವಲ್ಲಿ ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಎಲ್ಲ ನಮ್ಮ ಕೋಟೆಕಾರ್ ಪಂಚಾಯತ್ನ ಸದಸ್ಯರುಗಳು ಮತ್ತು ಸೋಮೇಶ್ವರದ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಸೇರಿ ಆ ಪಂಚಾಯತನ್ನು ತಮ್ಮ ಭಾರತೀಯ ಜನತಾ ಪಾರ್ಟಿ ತೆಕ್ಕೆ ತರುವಲ್ಲಿ ಬಹಳ ಪರಿಶ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸುಮಾರು 19 ಗ್ರಾಮ ಪಂಚಾಯತ್ಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಇವತ್ತು ಯಾವುದೇ ರೀತಿಯಾದ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡುತ್ತಿರುವ ಒಂದು ಪಕ್ಷದ ಕಾರ್ಯಕರ್ತರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಈ ಎಲ್ಲ ಸಂದಂತ ಯಾವೆಲ್ಲ ನಮ್ಮ ಅಭ್ಯರ್ಥಿಗಳು ವಿಜಯ ಗಳಿಸಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬಹಳ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಚಂದ್ರದಾಸ್ ಪಂಡಿತ್ ಅವರ ನೇತೃತ್ವದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ನಾಯಕರು ಒಗ್ಗಟ್ಟಾಗಿ ಅದರಲ್ಲೂ ಕೂಡ ಕಾರ್ಯಕರ್ತ ಬಂಧುಗಳು ಹಗಲಿರುಳು ದುಡಿದು ಒಂದು ಪಕ್ಷದ ವಿಜಯಕ್ಕೆ ಕಾರಣಕರ್ತರಾಗಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಶಕ್ತಿ ಕೇಂದ್ರ ಕೊಣಾಜೆಯಲ್ಲಿ ಇವತ್ತು ಹೆಚ್ಚಿನ ಮತ ಗಳಿಸು ನಮ್ಮ ಪಾರ್ಟಿ ಆಡಳಿತ ಚುಕ್ಕಾಣಿ ಹಿಡಿಯಲು ಸಫಲವಾಗಿದೆ. ಈ ಸಂದರ್ಭದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತಿಗೆ ಪ್ರಭಾರಿಗಳಾಗಿ ನಮ್ಮ ರವಿಶಂಕರ್ ಸೋಮೇಶ್ವರ ಮತ್ತು ಪುರುಷೋತ್ತಮ ಸೋಮೇಶ್ವರ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲ ನಾಯಕರಿಗೆ ಈ ಅಭಿನಂದನೆ ಸಲ್ಲಿಸುತ್ತಾ ಬಹಳ ಮುಖ್ಯ ಕೊಣಾಜೆಯಲ್ಲಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕಳೆದ ಬಾರಿ ವಿಜಯಿಯಾದಂಥ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅಲ್ಲಿಯ ಮತದಾರ ಬಾಂಧವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ರೀತಿ ಚುನಾವಣೆಗಳು ಬಂದರೂ ಕೂಡ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳ ರೀತಿಯಲ್ಲಿ ದುಡಿದು ಪಕ್ಷವನ್ನು ಸಂಘಟನೆ ಮಾಡಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಡೆದಂಥ ಅರೇಕಳ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ 18 ಸ್ಥಾನಗಳಲ್ಲಿ ಸ್ಪರ್ಧಿಸಿ 13 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದರಲ್ಲಿ ನಾವು 10 ಸ್ಥಾನಗಳನ್ನು ಅತಿ ಹೆಚ್ಚಿನ ಅಂತರದಿಂದ ಗೆದ್ದಿದ್ದೇವೆ. ಅದರಲ್ಲೂ ಕೂಡ ನಮ್ಮ ಅರೇಕಳ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರು ದೆಬ್ಬೇಲಿ ಫರೀದ್ ನಗರ ವಾರ್ಡ್ನಲ್ಲಿ BJPಗಿಂತ 275ರಷ್ಟು ಮತಗಳನ್ನು ಮತ್ತು ಅವರ ಜೊತೆ ಸ್ಪರ್ಧಿಸಿದ 3 ಜನ ಮಹಿಳಾ ಅಭ್ಯರ್ಥಿಗಳು ಕೂಡ 250ರ ಹತ್ತಿರದಲ್ಲಿ BJP ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಿ ಭರ್ಜರಿಯಾಗಿ ಗೆದ್ದಿದ್ದಾರೆ. ಕಳೆದ ಸಲದ ಚುನಾವಣೆಯಲ್ಲಿ ನಾವು 18 ಸ್ಥಾನಗಳಲ್ಲಿ 13 ಸ್ಥಾನಗಳಲ್ಲಿ ಗೆದ್ದಿದ್ದೆವು. ಅದಕ್ಕೆ ಸಮಾನವಾಗಿ ಈ ಸಲ ಕೂಡ 18ರಲ್ಲಿ 13 ಸ್ಥಾನಗಳನ್ನು ಗೆದ್ದಿದ್ದೇವೆ. ಈ ಸಲ ಇನ್ನೂ ಕೂಡ 3 ಸ್ಥಾನಗಳನ್ನು ನಾವು ಹೆಚ್ಚಿಗೆ ಗೆಲ್ಲುವವರಿದ್ದೆವು. 1 ಸ್ಥಾನ
ಅದು ಟೈ ಆಗಿ ನಂತರ ರೀಕೌಂಟಿಂಗ್ ಆದಂಥ ಸಂದರ್ಭದಲ್ಲಿ 3 ಮತಗಳ ಅಂತರದಿಂದ ನಾವು ಒಂದು ಸ್ಥಾನವನ್ನು ನಾವು ಸೋತಿದ್ದೇವೆ. ಮತ್ತು ಇನ್ನೊಂದು ಸ್ಥಾನದಲ್ಲಿ ನಾವು 13 ಮತಗಳ ಅಂತರದಿಂದ ಆ ಸ್ಥಾನವನ್ನು ನಾವು ಸೋತಿದ್ದೇವೆ. ಇನ್ನೊಂದು ಮಹಿಳಾ ಸ್ಥಾನದಲ್ಲಿ ನಾವು 13 ಮತಗಳ ಅಂತರದಿಂದ ಆ ಸ್ಥಾನವನ್ನು ಕೂಡ ನಾವು ಸೋತಿದ್ದೇವೆ. ನಾವು ಈ ಸಲದ ಚುನಾವಣೆಗಳಲ್ಲಿ ಇಷ್ಟು ಸ್ಥಾನಗಳನ್ನು ಬರಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರು, ನಮ್ಮ ಮಾಜಿ ಗ್ರಾಮ ಪಂಚಾಯತ್ನ ಎಲ್ಲ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿದದ್ರಿಂದ ನಾವು ಈ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಯಿತು. ನಾವು ಕಳೆದ ಬಾರಿಗೆ ನಾವು ಹೋಲಿಕೆ ಮಾಡಿದರೆ ಈ ಬಾರಿ ನಮಗೆ ಕಳೆದ ಬಾರಿಗಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಅರೆಕಳ ಗ್ರಾಮದಲ್ಲಿ ವಿಜಯಿಯಾಗಿದೆ ಅಂತೇಳಿ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮಿಸಿದ ಮುಖ್ಯವಾಗಿ ಈ ಸಲದ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರ ಸಮಿತಿಗೆ ನಾವು ಮುಖ್ಯಸ್ಥರಾಗಿ ನಮ್ಮ ದೆಬ್ಬೇಲಿ ಮಹಾಬಲ ಹೆಗ್ಡೆ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ನಾವು ಮಾಡಿದ್ದೆವು. ಅವರ ಜೊತೆ ಸಹ ಸಂಚಾಲಕರಾಗಿ ನಾನು ಮತ್ತು ಮಾಜಿ ಸದಸ್ಯರಾದಂಥ ಬದ್ರುದ್ದೀನ್ ರವರು ಕೂಡ ಸಹ ಸಂಚಾಲಕರಾಗಿ, ಬಶೀರ್ ಅವರು ಸಹ ಸಂಚಾಲಕರಾಗಿ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಜೊತೆ ಎಲ್ಲ ವಾರ್ಡಿನಲ್ಲೂ ಕೂಡ ಬಹಳಷ್ಟು ಕಾರ್ಯಕರ್ತರು ನಮ್ಮ ಜೊತೆ ಈ ಸಲದ ಚುನಾವಣೆಯಲ್ಲಿ ನಮ್ಮ ಗೆಲುವಿಗಾಗಿ ಶ್ರಮಿಸಿದ್ದಾರೆ. ಇನ್ನೂ ಕೂಡ ನಮಗೆ ಈ ಸಲ ಈ ಅತಿ ಹೆಚ್ಚು ಸ್ಥಾನ ಬರಲಿಕ್ಕೆ ಕಾರಣ ಕಳೆದ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಅನಿತಾ ಡಿಸೋಜರ್ ಅವರು ಅಧ್ಯಕ್ಷರಾಗಿ, ಮಹಾಬಲ ಹೆಗ್ಡೆ ಅವರು ಉಪಾಧ್ಯಕ್ಷರಾಗಿ ಎಲ್ಲ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ, ಯಾವುದೇ ಮತಭೇದವಿಲ್ಲದೆ ಎಲ್ಲ ವಾರ್ಡುಗಳಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ನಮಗೆ ವಿಶೇಷವಾಗಿ ಕಳೆದ 5 ವರ್ಷಗಳಲ್ಲಿ ನಮ್ಮ ಶಾಸಕರಾಗಿದ್ದುಕೊಂಡು ಮಂತ್ರಿಗಳಾಗಿದ್ದುಕೊಂಡು ಸನ್ಮಾನ್ಯ UT ಖಾದರ್ ಅವರು ಕೂಡ ನಮ್ಮ ಗ್ರಾಮಕ್ಕೆ ಬಹಳಷ್ಟು ಅನುದಾನವನ್ನು ಕೊಟ್ಟದ್ದು ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿ ಕೂಡ ಈ ಸಲದ ವಿಜಯಕ್ಕೆ ಕಾರಣವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದವರ ಜೊತೆ ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ಈ ಸಲದ ಚುನಾವಣೆಯಲ್ಲಿ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ನಮ್ಮ ಜೊತೆ 5 ಜನ ಅಭ್ಯರ್ಥಿಗಳು ನಾವು ಸೋತಿರಬಹುದು, ಆದರೂ ಕೂಡ ಈ 5 ಜನ ಅಭ್ಯರ್ಥಿಗಳು ಕೂಡ ಆ ವಾರ್ಡಿನಲ್ಲಿ ಅವರಿಗೂ ಕೂಡ ನಾವು ಮಾನ್ಯತೆಯನ್ನು ಕೊಟ್ಟು, ಅವರು ಕೂಡ ಜನರಿಗೆ, ಅವರಿಗೂ ಕೂಡ ಯಾರು ಮತದಾರರು ಮತ ನೀಡಿದ್ದಾರೆ ಅವರನ್ನು ಕೂಡ ಗಮನಿಸಿಕೊಂಡು ಆ ಅಭ್ಯರ್ಥಿಗಳು ಅವರ ಜೊತೆ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆ ಎಲ್ಲ ಈ 18 ಜನ ಗೆದ್ದಂಥ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅರೆಕಳ ಗ್ರಾಮ ಪಂಚಾಯತನ್ನು ನಾವು ಮುಂದಿನ 5 ವರ್ಷಗಳಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಿ ಮಾಡಲು ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ಈಗಾಗಲೇ ನಮ್ಮ ಅರೆಕಳದಿಂದ ಅಡ್ಯಾರಿಗೆ ಒಂದು ಉಪ್ಪು ನೀರಿನ ತಡೆ ಅಣೆಕಟ್ಟು ಸೇತುವೆ ಕೂಡ ಇದೆ. ಅದರ ಜೊತೆ ಸೇತುವೆ 200 ಕೋಟಿಗಿಂತಲೂ ಮಿಕ್ಕಿದ ರೀತಿಯಲ್ಲಿ ಒಂದು ಮಾದರಿಯಾಗಿ ನಡೀತಾ ಇದೆ. ಅದು ಕೂಡ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ. ಇದಕ್ಕಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದೆ. ಈಗ ತಾನೇ ಗೆದ್ದು ಬಂದ ಅಭ್ಯರ್ಥಿಗಳನ್ನು ನಾನು ಅಭಿನಂದಿಸ್ತೇನೆ. ಅವರ ಗೆಲುವಿಗೆ ಕಾರಣ ನಮ್ಮ ನಾಯಕರಾದ UT ಖಾದರ್ ಅವರ ಅಭಿವೃದ್ಧಿ. ನಾವು ಖಾಲಿ ನಮ್ಮ ನಾಯಕರಾದ ಖಾದರ್ ಅವರ ಅಭಿವೃದ್ಧಿಯ ವಿಷಯವನ್ನೇ ನಾವು ಓಟು ಕೇಳಲು ಹೋಗುವಾಗ ಅದನ್ನೇ ನಾವು ಬಿಂಬಿಸಿಕೊಂಡು ಹೋಗಿದ್ದೇವೆ. ಬೇರೆಯವರಾಗಿ ಜಾತಿ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ನವರು ಯಾವಾಗಲೂ ಮಾಡೋದಿಲ್ಲ. ನಾನು ಈ ಮೂಲಕ ತಿಳಿಸಿದ್ದೇನೆಂದರೆ, ನಮ್ಮ ನಾಯಕರಾದ ಮುಸ್ತಫಾನವರು ಮತ್ತು ಬದ್ರುದ್ದೀನ್ನವರು, ಬಶೀರ್ನವರು, ಜಕಾರಿನವರು, ಖಾದರ್ನವರು ನಾವೆಲ್ಲ ಒಗ್ಗಟ್ಟಾಗಿ ದುಡಿದುದರಿಂದ ನಮ್ಮ ನಾಯಕರ ಮಾರ್ಗಸೂಚನೆಯಂತೆ ನಾವು ಅರೆಕಳದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಂಡಿದ್ದೇನೆ. ಇದೇ ಫಲಿತಾಂಶವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮ್ಮ ಗ್ರಾಮಸ್ಥರ ಹತ್ರ ನಾನು ಮತ್ತೊಮ್ಮೆ ಕೈ ಬೇಡಿಕೊಂಡು ನಮ್ಮ ನಾಯಕರ ಕೈಯನ್ನು ಬಲಪಡಿಸಬೇಕೆಂದು, ಮತ್ತು ಈಗ ಗೆದ್ದವರಿಗೆ ಒಂದು ಕಿವಿಮಾತು, ನೀವು ಗೆದ್ದ ಮೇಲೆ ನೀವು ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳಾಗಿ ನಿಮ್ಮಿಂದ ನಮಗೆ ಕಾಂಗ್ರೆಸ್ಗೆ 10 ಓಟು ಸಿಗುವ ಹಾಗೆ ಮಾಡಿ, ಕಾಂಗ್ರೆಸ್ ಇದನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ಜನರ ಸೇವೆಯನ್ನು ಮಾಡಲಿಕ್ಕೆ ಆ ಭಗವಂತ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ 2 ಮಾತನ್ನು ಮುಗಿಸಿ. ರಾತ್ರಿ 7 ಗಂಟೆ ಮುಟ್ಟದ ಫಲಿತಾಂಶದ ವರದಿ ಮೂಲುಂಡು. ಇತ್ತದ ಅಂದಾಜು ಪ್ರಕಾರ ಮತ ಎಣಿಕೆ ಪೂರ್ತಿ ಮುಗಿನಾಗ ರಾತ್ರಿ 10 ಗಂಟೆ ಕರಿಯರಲ ಸಾಧ್ಯ ಉಂಟು. ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ಕೊರನ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ KV ಬ್ಯಾಲೆಟ್ ಪೇಪರ್ ಎಣಿಕೆದಾತ್ರ ಮತ ಎಣಿಕೆ ನಿಧಾನಗತಿಟ್ಟು ಆವೊಂದುಂಡು.
ಆಂಡ ಪ್ರತಿಯೊಂಜನ್ಲ ಎಡ್ಡ ಸೂಕ್ಷ್ಮ ರೀತಿಯ ಪರಿಶೀಲನೆ ಮಲ್ತದು ತಂಕಲನ ತಂತ್ರಜ್ಞರು ಅಧಿಕಾರಿಗಳು ಸಿಬ್ಬಂದಿಗಳು ಎಡ್ಡ ರೀತಿಯ ಕಾರ್ಯನಿರ್ವಹಿಸುವ ಒಂದು ಒಳ್ಳೆಯ ಪಂಡದು ತೆರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಏನು ಚುನಾವಣಾ ನಡೆದಿರುವಂತಹ ಈ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ಕಡೆಯೂ ಕೂಡ ಭಾಳ ಶಾಂತವಾಗಿ ನಡೀತಾ ಇದೆ. ಬೇರೆ ಇದು EVM ಇಲ್ಲದೆ ಇದು ಮತಪತ್ರಗಳನ್ನು ಫಿಸಿಕಲಾಗಿ ಕೌಂಟ್ ಮಾಡ್ತಾ ಇರೋದ್ರಿಂದ ಸಮಯಾವಕಾಶವನ್ನು ಜಾಸ್ತಿ ತೊಗೊಳ್ತಾ ಇದೆ. ನಮ್ಮ ಕೌಂಟಿಂಗ್ ಅಬ್ಸರ್ವರ್ ಆಗಿರ್ಬೋದು ಮತ್ತು ಕೌಂಟಿಂಗ್ ಅಸಿಸ್ಟೆಂಟ್ಸ್ಗಳು ಮತ್ತು ನಮ್ಮ ಕೌಂಟಿಂಗ್ ಸೂಪರ್ವೈಸರ್ಸ್ಗಳು ಇವರೆಲ್ಲರೂ ಕೂಡ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಯಾವುದೇ ಕೌಂಟಿಂಗ್ ಏಜೆಂಟ್ಸ್ಗಳಿಂದ ಏನೂ ಕೂಡ ಕಂಪ್ಲೇಂಟ್ಸ್ಗಳು ಮೇಜರಾಗಿ ಕಂಡು ಬಂದಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳಿರೋದನ್ನು ತಾಂತ್ರಿಕವಾಗಿ ಇದರೊಳಗಡೆ ಇರುವಂಥದ್ದನ್ನು ಆಯಾ ರಿಟರ್ನಿಂಗ್ ಆಫೀಸರ್ ಹಂತದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಇದರೊಳಗಡೆ ಏನು ಪಕ್ಷಾತೀತವಾಗಿ ನಡೆದಿರುವಂಥ ಚುನಾವಣೆಗಳು ನಮ್ಮ ಮಂಗಳೂರು ತಾಲೂಕುಗಳಲ್ಲಿ ಏನು ಇದರೊಳಗಡೆ 215 ಕ್ಷೇತ್ರಗಳಿಗೆ 37 ಗ್ರಾಮ ಪಂಚಾಯತಿಗೆ ಮತ ಎಣಿಕೆ ಭಾಳ ಶಾಂತಿಯುತವಾಗಿ ಉತ್ತಮವಾಗಿ ನಡೀತಾ ಇದೆ.